ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ನಾನೊಂದು ಸೂಪರ್ ಆದಂತಹ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಲೇಬೇಕು. ಸೊ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗಿಂದ ಎಂಡ್ ತನಕ ವಿಡಿಯೋನ ನೋಡಿ. ಇವತ್ತು ನಾನೊಂದು ನಿಮಗೆ ಸೂಪರ್ ಆದಂತಹ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಒಂದು ಆ್ಯಪ್ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೂಪರ್ ಆದಂತಹ ಆ್ಯಪ್ ಇದು. ಏನಿದೆ ಇದರಲ್ಲಿ, ಏನೇನಿದೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ಮೊದಲನೇದಾಗಿ ನಾನು ನಿಮಗೆ ಈ ಆ್ಯಪ್ನ ಹೆಸರನ್ನು ಹೇಳ್ತೀನಿ. ಏನು ಈ ಆ್ಯಪ್ನ ಹೆಸರು ಅಂತ ಹೇಳಿದ್ರೆ, ಮ್ಯಾಂಗ್ಳೂರ್ ಆ್ಯಂಡ್ ಬ್ಯಾಂಗ್ಳೂರ್ ಸ್ಟೋರ್ ಅಂತ ಹೇಳಿ ಈ ಆ್ಯಪ್ನ ಹೆಸರು. ಖಂಡಿತವಾಗ್ಲೂ ಈ ಆ್ಯಪಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಅಬ್ಬಬ್ಬ ಅಂದರೆ ಒಂದು ಆ್ಯಪಲ್ಲಿ ನಮಗೆ ಏನೇನೆಲ್ಲ ಸಿಗ್ಬೋದಪ್ಪ. ಆನ್ಲೈನ್ ಶಾಪಿಂಗ್ ಆ್ಯಪಲ್ಲಿ ನಮಗೆ ಏನೇನೆಲ್ಲ ಸಿಗ್ಬೋದು. ಗ್ರಾಸರಿ ಐಟಮ್ಸ್ ಸಿಗ್ಬೋದು, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಸಿಗ್ಬೋದು, ಕ್ಲಾತ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಇಂದು ಸಾಕಷ್ಟು ಐಟಮ್ಗಳು ನಮಗೆ ಸಿಗ್ಬೋದು. ಬಟ್ ಈ ನಮ್ಮ ಮ್ಯಾಂಗ್ಳೂರ್ ಆ್ಯಂಡ್ ಬ್ಯಾಂಗ್ಳೂರ್ ಸ್ಟೋರ್ ಆ್ಯಪಲ್ಲಿ ನಮ್ಮ ಉಡುಪಿ ಮಂಗಳೂರಲ್ಲಿ ಏನೇನೆಲ್ಲ ಸ್ಪೆಷಲ್ ಇದೆ ಅದು ಎಲ್ಲ ಕೂಡ ಈ ಆ್ಯಪಲ್ಲಿ ಲಭ್ಯ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ಮ್ಯಾಂಗ್ಳೂರ್ ಸೈಡ್ ಫಿಶ್ ತಿನ್ನಬೇಕು ಅಂತ ಆಸೆ ಇದೆ, ಖಂಡಿತವಾಗ್ಲೂ ನೀವು ಮಂಗಳೂರು ಅಥವಾ ಉಡುಪಿಗೆ ಬಂದು ಖರೀದಿಸಬೇಕು ಅಂತ ಏನೂ ಇಲ್ಲ. ನೀವು ಬ್ಯಾಂಗ್ಳೂರಲ್ಲಿ ಎಲ್ಲೇ ಇದ್ರೂ ಕೂಡ ನಮ್ಮ ಉಡುಪಿ ಮಂಗಳೂರು ಸೈಡ್ ಯಾವುದೆಲ್ಲ ಫಿಶ್ ತುಂಬ ಫೇಮಸ್ ಇದೆ, ಫಿಶ್ ಅಲ್ಲ ಗ್ರಾಸರಿ ಐಟಮ್ ಆಗಿರ್ಬೋದು ಅಥವಾ ಸ್ವೀಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಈ ಆ್ಯಪಲ್ಲಿ ಲಭ್ಯ ಇದೆ. ನೀವು ನಿಮ್ಮ ಫೋನಲ್ಲಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ತಕ್ಷಣ ನೀವು ಆರ್ಡರ್ ಮಾಡ್ಕೊಳ್ಳಿ. ನಿಮಗೆ ಯಾವ್ಯಾವ ಫಿಶ್ ಬೇಕು, ಯಾವ ಥರದ ಸ್ವೀಟ್ಸ್ ಬೇಕು ಅನ್ನೋದು ನಿಮ್ಮ ಮನೆ ಬಾಗಿಲಿಗೆ ತಂದು ತಲುಪಿಸ್ತಾರೆ. ಗ್ರಾಸರಿ ಐಟಮ್ ಆಯಿತು, ಫಿಶ್ ಆಯಿತು ಅಥವಾ ಸ್ವೀಟ್ಸ್ ಆಯಿತು, ಇದು ಅಲ್ಲದೆ ನಮ್ಮ ಆ್ಯಪಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ. ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ ಅರೇಂಜ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದೀರಿ ಅಥವಾ ಸೀಮಂತ ಸಂಭ್ರಮ ಇದೆ ಅಂತ ಹೇಳೋದಾದರೆ, ಸೀಮಂತಕ್ಕೆ ಬೇಕಾದಂತಹ ಪ್ರತಿಯೊಂದು ಸ್ವೀಟ್ಸ್ ಕೂಡ ನಾವು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೀವಿ. ನಾನು ನೋಡಿದಂತಹ ಮಟ್ಟಿಗೆ ನಮ್ಮ ಉಡುಪಿ ಮಂಗಳೂರಲ್ಲಿ ಆಗುವಂತಹ, ನಾನಿವಾಗ ಸೀಮಂತ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತೀನಿ. ಬ್ಯಾಂಗ್ಳೂರ್ ಸೈಡ್ ಹೆಚ್ಚಾಗಿ ನಮ್ಮ ಕಡೆ ಮಾಡುವ ಹಾಗೆ ಸೀಮಂತ ಮಾಡೋದಿಲ್ಲ. ಒಂದು ತಟ್ಟೆಗಳಲ್ಲಿ ಸ್ವಲ್ಪ ಸ್ವಲ್ಪ ಸ್ವೀಟ್ಸ್ಗಳನ್ನು ಇಟ್ಟು ಇಷ್ಟೇ ಮಾಡುವಂಥದ್ದು. ಬಟ್ ನಮ್ಮ ಮಂಗಳೂರು, ಉಡುಪಿ ಮಂಗಳೂರು ಕಡೆ ತುಂಬಾ ಒಂದು ಗ್ರ್ಯಾಂಡಾಗಿ ಮಾಡ್ತಾರೆ. ಇದರ ಪಿಕ್ಚರ್ಸ್ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಹಾಕ್ತೀನಿ. ನೆಕ್ಸ್ಟ್ ನೀವು ಇದನ್ನು ನೋಡಿ. ಇಂಥ ಫಂಕ್ಷನ್ಗಳೆಲ್ಲ ನಮ್ಮ ಜೀವನದಲ್ಲಿ ಒಂದೇ ಸಲ ಆಗೋದು ಅಲ್ವಾ. ಎಲ್ಲರಿಗೂ ಕೂಡ ಆಸೆ ಇರುತ್ತೆ, ನಮಗೆ ಇದೇ ಥರ ಫಂಕ್ಷನ್ ಮಾಡಬೇಕು, ಹೀಗೇನೆ ಮಾಡಬೇಕು ಅಂತ. ಇದೆಲ್ಲ ನಮ್ಮ ಲೈಫಲ್ಲಿ ಒಂದು ಮೆಮೊರಬಲ್ ಮೂಮೆಂಟ್ ಆಗಿ ಉಳಿತವೆ. ಅದಕ್ಕೋಸ್ಕರ ನಾವು ನಮ್ಮ ಫಂಕ್ಷನನ್ನು ಇದೇ ರೀತಿ ಮಾಡಬೇಕು ಅಂತ ಅನ್ಕೋತೀವಿ. ಬಟ್ ನೀವು ಅನ್ಕೊಂಡ ಹಾಗೆ ನಿಮ್ಮ ಫಂಕ್ಷನನ್ನು ನಾವು ನೆರವೇರಿಸ್ಕೊಡ್ತಾ ಇದ್ದೀವಿ. ಎಸ್, ಸೀಮಂತಕ್ಕೆ ಬೇಕಾಗುವಂತಹ ಪ್ರತಿಯೊಂದು ಸಾಮಗ್ರಿಗಳು, ಸ್ವೀಟ್ ಐಟಮ್ಗಳನ್ನು ನೀವು ಆರ್ಡರ್ ಮಾಡಿದ್ಮೇಲೆ ತಕ್ಷಣ ನಿಮ್ಮ ಮನೆ ಬಾಗಿಲಿಗೆ ನಾವು ಅದನ್ನು ತಲುಪಿಸ್ತೀವಿ. ಇದಕ್ಕೆ ಬೇಕಾದಂತಹ ಮಾಹಿತಿ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಕೊಡ್ತೀನಿ. ಹಾಗೆ ನಿಮ್ಮ ಮನೆಯಲ್ಲಿ ನೀವೇನಾದರೂ ಪೂಜೆ ಅರೇಂಜ್ ಮಾಡಿದ್ದೀರಿ ಅಂತ ಹೇಳಿದ್ರೆ, ಪುರೋಹಿತರಿಂದ ಹಿಡಿದು ಪೂಜೆಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಪ್ರತಿಯೊಂದನ್ನು ನಿಮ್ಮ ಮನೆ ಬಾಗಿಲಿಗೆ ನಾವು ತಲುಪಿಸ್ತೀವಿ. ಇವಾಗಂತೂ ಎಲ್ರಿಗೂ ಗೊತ್ತಿದ್ದ ಹಾಗೆ ಕೊರೋನಾ ಟೈಮಲ್ಲಿ ನಾವು ನಮ್ಮ ಮನೆಯಲ್ಲಿ ಫಂಕ್ಷನ್ ತೆಗೆಯೋದಂದ್ರೆ ಸುಲಭದ ವಿಷಯ ಅಲ್ವೇ ಅಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ಕೆಲಸಗಳಿರುತ್ತೆ. ಹೊರಗಡೆ ಹೋಗಿ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡಬೇಕು, ಇಂಥ ಹಲವಾರು ಒಂದು ನಮಗೆ ಕೆಲಸಗಳು ಇರುತ್ತೆ. ಬಟ್ ನೀವು ನಮ್ಮ ಆ್ಯಪನ್ನು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಇದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಪ್ರತಿಯೊಂದನ್ನು ನಿಮ್ಮ ಮನೆ ಬಾಗಿಲಿಗೆ ನಾವು ತಲುಪಿಸ್ತೀವಿ. ನಿಮಗೆ ಎಲ್ಲೇ ಓಡಾಡುವಂಥ ಅವಶ್ಯಕತೆಯೇ ಇರುವುದಿಲ್ಲ. ಎಸ್, ಬನ್ನಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಇದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಸೀಮಂತ ಅಂತ ಹೇಳಿದ್ರೆ ಮಂಗಳೂರು ಕಡೆ ಯಾವ ಥರ ಸೀಮಂತ ಮಾಡ್ತಾರೆ ಆ ಪಿಕ್ಚರ್ಸ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಕೂಡ ಇದೇ ಥರ ಸೀಮಂತ ಮಾಡ್ಕೊಳ್ಬೇಕು ಅಂತ ಆಸೆ ಇದ್ದರೆ ಖಂಡಿತವಾಗ್ಲೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ ಇವಾಗ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಎಸ್, ನೋಡ್ತಾ ಇದ್ದೀರಲ್ವಾ, ಇದು ಈ ಥರ ನಮ್ಮ ಮಂಗಳೂರು, ಉಡುಪಿ ಮಂಗಳೂರಲ್ಲಿ ಸೀಮಂತ ಮಾಡ್ತಾರೆ. ಇದು ನೋಡುವಾಗ ಆರ್ಟಿಫಿಷಿಯಲ್ ಥರ ಕಾಣಿಸ್ತಾ ಇದೆಯಾ? ಖಂಡಿತವಾಗ್ಲೂ ಇದು ಆರ್ಟಿಫಿಷಿಯಲ್ ಅಲ್ಲ. ಚಕ್ಲಿ, ಲಡ್ಡು ಎಲ್ಲ ಇದು ಒರ್ಜಿನಲ್. ಈ ಥರ ಸೀಮಂತ ಮಾಡ್ತಾರೆ. ನಿಮಗೆ ಇದೇ ಥರ ಸ್ವೀಟ್ಸ್ ನಾವು ಒದಗಿಸ್ತೀವಿ. ನಿಮಗೆ ಏನಾದರೂ ಈ ಥರ ಸೀಮಂತ ಮಾಡ್ಕೊಳ್ಬೇಕು ಅಂತ ಆಸೆ ಇದ್ದರೆ ಖಂಡಿತವಾಗ್ಲೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ವಾ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಖಂಡಿತವಾಗ್ಲೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೂ ಕೂಡ ಇದೇ ರೀತಿ ಸೀಮಂತ ಫಂಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ. ಬನ್ನಿ ಇವಾಗ ನೆಕ್ಸ್ಟ್ ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಈ ಆ್ಯಪ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಡೈರೆಕ್ಟ್ ನೀವು ಪ್ಲೇಸ್ಟೋರಿಗೆ ಹೋಗಿ ಅಥವಾ ನಾನು ಕೊಟ್ಟಿರುವಂತಹ ಲಿಂಕ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಡೈರೆಕ್ಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮ್ಯಾಂಗ್ಳೂರ್ ಆ್ಯಂಡ್ ಬ್ಯಾಂಗ್ಳೂರ್ ಸ್ಟೋರ್ ಅಂತ ಟೈಪ್ ಮಾಡ್ಕೊಳ್ಳಿ. ಮ್ಯಾಂಗ್ಳೂರ್ ಆ್ಯಂಡ್ ಬ್ಯಾಂಗ್ಳೂರ್ ಸ್ಟೋರ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ಆ್ಯಪ್ ಸಿಗುತ್ತೆ. ಎಸ್, ನೋಡ್ತಾ ಇದ್ದೀರಲ್ವಾ, ಈ ಥರ ಮ್ಯಾಂಗ್ಳೂರ್ ಆ್ಯಂಡ್ ಬ್ಯಾಂಗ್ಳೂರ್ ಸ್ಟೋರು ಅಂತ ಹೇಳಿ
ಓಪನ್ ಆದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ತಕ್ಷಣ ಇದು ಓಪನ್ ಆಗುತ್ತೆ. ನೋಡೋಣ ಇದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಎಸ್, ನಮ್ಮ ಮ್ಯಾಂಗ್ಳೂರ್ ಸೈಡ್, ಉಡುಪಿ ಮ್ಯಾಂಗ್ಳೂರ್ ಸೈಡ್ ರೈಸ್ ಆಗಿರ್ಬೋದು, ಇಲ್ಲಿ ವೆಜಿಟೇಬಲ್ಸ್ ಕೂಡ ಇದೆ, ಹಾಗೂ ಫಿಶ್, ನಮ್ಮ ಮಂಗಳೂರಲ್ಲಿ ಯಾವ ಫಿಶ್ ಎಲ್ಲ ಫೇಮಸ್ ಇದೆ ಆ ಫಿಶ್ ಸ್ವೀಟ್ ಐಟಮ್ ಆಗಿರ್ಬೋದು, ಅಥವಾ ಬೇಕ್ರಿ ಐಟಮ್ ಆಗಿರ್ಬೋದು, ಅಥವಾ ಸ್ಪೈಸಸ್ ಆಗಿರ್ಬೋದು, ಹೌಸ್ ಹೋಲ್ಡ್ ಎಸೆನ್ಷಿಯಲ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಆ್ಯಪಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಕಿಚನ್ ಎಸೆನ್ಷಿಯಲ್ ಆಗಿರ್ಬೋದು, ಬೇಬಿ ಆ್ಯಂಡ್ ಬಾಡಿ ಕೇರ್ ಹಾಗೂ ಸೀಮಂತ ಪೂಜಾ ಸರ್ವೀಸಸ್ ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಕೂಡ ಲಭ್ಯ ಇದೆ. ಇವಾಗ ನಾವು ಯಾವ್ಯಾವ ಫಿಶ್ ಎಲ್ಲ ಅವೈಲೇಬಲ್ ಇದೆ ಅಂತ ನೋಡೋಣ. ನೋಡ್ತಾ ಇದ್ದೀರಲ್ವಾ, ಡ್ರೈ ಫಿಶಿಂದ ಹಿಡಿದು ಸೀ ಫಿಶ್ ಎಲ್ಲ ಕೂಡ ನಮಗೆ ಇಲ್ಲಿ ಲಭ್ಯ ಇದೆ. ಕೆ ಜಿಗೆ ಇಷ್ಟಿಷ್ಟು ಅಂತ ರೇಟ್ ಹಾಕಿದ್ದಾರೆ. ನಿಮಗೆ ಎಷ್ಟು ಕೆ ಜಿ ಬೇಕು ನೀವು ಅಷ್ಟು ಕೆ ಜಿ ಪರ್ಚೇಸ್ ಮಾಡ್ಕೊಳ್ಬೋದು. ನಿಮಗೆ ಬೇರೆ ಫಿಶ್ ಏನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಎಲ್ಲ ಥರದ ಫಿಶ್ ವೆರೈಟೀಸ್ ಈ ಆ್ಯಪಲ್ಲಿ ನಮಗೆ ಲಭ್ಯ ಇದೆ. ನಿಮಗೆ ಯಾವ ಮೀನು ಬೇಕು ಆ ಮೀನಿನ ಹೆಸರು ನೀವು ಹಾಕಿದ್ರಿ ಅಂತ ಹೇಳಿದ್ರೆ ಇದರಲ್ಲಿ ನಮಗೆ ಬರುತ್ತೆ. ಈಸಿಯಾಗಿ ನಾವು ಇದರಲ್ಲಿ ಸರ್ಚ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬಾಂಗ್ಡ ಮೀನನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡೋಣ, ಕೆ ಜಿಗೆ ಇಷ್ಟಿಷ್ಟು ಅಂತ ಹಾಕಿದ್ದಾರೆ. ಹೋಮ್ ಸ್ಕ್ರೀನ್ ಮೇಲೇ ನಮಗೆ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಲ್ವಾ. ಬಾಂಗ್ಡ ಮೀನು ನಾನು ಇಲ್ಲಿ ಓಪನ್ ಮಾಡಿಕೊಂಡೆ. ಎಸ್, ನೋಡಿ ಅರ್ಧ ಕೆ ಜಿಗೆ ಇಷ್ಟು ಅಂತ ಇಲ್ಲಿ ಹಾಕಿದ್ದಾರೆ. ಎಲ್ಲ ಸೀ ಫುಡ್ಗಳು ನಮಗೆ ಫ್ರೆಶ್ ಆಗಿ ಹೈಜೀನ್ ಆಗಿ ಸಿಗ್ತಾ ಇದೆ. ಎಸ್, ನೋಡ್ತಾ ಇದ್ದೀರಲ್ವಾ. ಈ ಥರ ನೀವು ಪರ್ಚೇಸ್ ಮಾಡ್ಕೊಳ್ಬೇಕಾದ್ರೆ ಆ್ಯಡ್ ಕಾರ್ಟ್ ಅಂತ ಹಾಕೊಳ್ಳಿ. ಆನಂತರ ಕಾರ್ಟಿಂದ ಡೈರೆಕ್ಟ್ ನೀವು ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಬೇಕಾಗುತ್ತೆ. ಅವರು ಡೆಲಿವರಿ ಡೇಟ್, ಡೆಲಿವರಿ ಟೈಮ್ ಎಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ನೇಮ್ ಹಾಗೂ ನಿಮ್ಮ ಅಡ್ರೆಸ್ ಇಲ್ಲಿ ಹಾಕುವಂಥದ್ದು, ಇಮೇಲ್ ಅಡ್ರೆಸ್ ಕೂಡ ಹಾಕುವಂಥದ್ದು ಎಲ್ಲ ಕಂಪ್ಲೀಟ್ ಆದ ನಂತರ ಕೊನೆಯದಾಗಿ ಪ್ಲೇಸ್ ಆರ್ಡ್ರ್ ಅಂತ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರ್, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಆರ್ಡ್ರ್ ಪ್ಲೇಸ್ ಆಗುತ್ತೆ ನಿಮ್ಮದು. ಎಸ್, ಇವಾಗ ನೋಡ್ತಾ ಇದ್ದೀರಲ್ವಾ, ಸೀಮಂತದ್ದು ನಾವು ನೋಡೋಣ. ನೋಡಿ, ಈ ಥರ ಡಿಸೈನ್ಸ್ ಎಲ್ಲ ಇದೆ. ನಿಮಗೆ ಯಾವ ಡಿಸೈನ್ ಬೇಕು, ನಿಮ್ಮ ಬಜೆಟ್ಗೆ ಯಾವ ಡಿಸೈನ್ ಸೂಟ್ ಆಗುತ್ತೆ ಆ ಡಿಸೈನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸ್ವೀಟ್ ಕೂಡ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾರೆ. ಇನ್ನು ನಾವು ನೋಡೋದಾದರೆ ಪೂಜಾ ಸರ್ವೀಸಸ್ ಯಾವುದೆಲ್ಲ ಇದೆ ಅಂತ ನೋಡೋಣ. ಪ್ರತಿಯೊಂದು ಪೂಜೆ ಸರ್ವಿಸ್ ಕೂಡ ನಮ್ಮಲ್ಲಿ ಲಭ್ಯ ಇದೆ. ಇಲ್ಲಿ ನೀವು ನೋಡ್ಬೋದು ಎಲ್ಲ ತರಹದ ಪೂಜೆ ಕೂಡ ಇಲ್ಲಿ ಲಭ್ಯ ಇದೆ. ಗಣಹೋಮ ಆಗಿರ್ಬೋದು, ಸತ್ಯನಾರಾಯಣ ಪೂಜಾ ಆಗಿರ್ಬೋದು, ಹೌಸ್ ವಾರ್ಮಿಂಗ್ ಸೆರೆಮನಿ ಆಗಿರ್ಬೋದು, ಎಲ್ಲ ಕೂಡ ಇಲ್ಲಿ ಲಭ್ಯ ಇದೆ. ಮನೆ ಒಕ್ಕಲಿಗೆ ಯಾವ್ಯಾವ ಪೂಜೆ ಮಾಡ್ತಾರೆ ಎಲ್ಲ ಪೂಜೆ ಕೂಡ ಇದರಲ್ಲಿ ಲಭ್ಯ ಇದೆ. ನೋಡ್ತಾ ಇದ್ದೀರಲ್ವ, ಇಲ್ಲಿ ಸತ್ಯನಾರಾಯಣ ಪೂಜಾ, ಪ್ರತಿಯೊಂದು ಪೂಜಾ ಕೂಡ ಇದರಲ್ಲಿ ಲಭ್ಯ ಇದೆ. ನೀವು ಸರ್ಚ್ ಮಾಡಿದ್ರೆ ನಿಮಗೆ ಯಾವ ಪೂಜೆ ಮಾಡಿಸ್ಬೇಕು ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಸಿಕ್ಬಿಡುತ್ತೆ. ಅದಕ್ಕೆ ಬೇಕಾದಂಥ ಮಾಹಿತಿನ ಅವ್ರು ನಿಮಗೆ ಕೊಡ್ತಾರೆ. ಅವರನ್ನು ಕಾಂಟ್ಯಾಕ್ಟ್ ಮಾಡಿದ ನಂತರ ನೋಡಿದ್ರಲ್ವಾ, ಇಷ್ಟೊಂದು ಫೆಸಿಲಿಟಿ ನಮ್ಮ ಈ ಒಂದು ಆ್ಯಪಲ್ಲಿ ಇದೆ. ಖಂಡಿತವಾಗ್ಲೂ ಇದರ ಸದುಪಯೋಗ ನೀವು ಪಡ್ಕೊಳ್ಳೇಬೇಕು. ಎಲ್ಲರೂ ನಿಮ್ಮ ಮೊಬೈಲ್ ತಗೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಡೈರೆಕ್ಟ್ ಪ್ಲೇಸ್ಟೋರ್ಗೆ ಹೋಗಿ ಮ್ಯಾಂಗ್ಳೂರ್ ಆ್ಯಂಡ್ ಬ್ಯಾಂಗ್ಳೂರ್ ಸ್ಟೋರ್ ಅಂತ ನೀವು ಟೈಪ್ ಮಾಡಿದ್ರೆ ಈ ಆ್ಯಪ್ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದರಲ್ಲಿ ಸಿಗುವಂತಹ ಪ್ರತಿಯೊಂದು ನಮ್ಮ ಉಡುಪಿ ಮಂಗಳೂರು ಸೈಡ್ ಸಿಗುವಂತಹ ಫುಡ್ನ ನೀವು ಸವೀರಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.